ಗುಜರಾತ್ನ ಸೂರತ್ನಲ್ಲಿ ನಡೆದ ಈ ಘೋರ ಹತ್ಯೆಯ ಕಥೆ ಕೇಳಿದ್ರೆ ನಿಮ್ಮ ಮೈ ಜುಮ್ ಎನ್ನುತ್ತೆ. ತನ್ನ ಹೆಂಡತಿ ನಾಪತ್ತೆಯಾಗಿದ್ದಾಳೆ ಅಂತ ಪೊಲೀಸರಿಗೆ ದೂರು ನೀಡಿ ಅಳುತ್ತಿದ್ದ ಪತಿಯ ಅಸಲಿ ಮುಖವಾಡ ಈಗ ಕಳಚಿದ. ಅಷ್ಟಕ್ಕೂ ಆ ಪತಿ ಮಾಡಿದ್ದೇನು ಗೊತ್ತಾ? ಹೆಂಡತಿಯನ್ನ ಕೊಲೆ ಮಾಡಿ ಆಕೆಯ ಶವವನ್ನ ಮರದ ಪೆಟ್ಟಿಗೆಯಲ್ಲಿಟ್ಟು ಅದರ ಮೇಲೆ ಸಿಮೆಂಟ್ ಹಚ್ಚಿ ಬಚ್ಚಿಟ್ಟಿದ್ದ. ಪೊಲೀಸರನ್ನೇ ದಾರಿ ತಪ್ಪಿಸಿದ್ದ ಈ ಕಿರಾತಕನ ಸುಳಿವು ಸಿಕ್ಕಿದ್ದು ಆತನ ಸ್ವಂತ ಮಗನಿಂದಲೇ. ಅಸಲಿಗೆ ಆ ಮನೆಯೊಳಗೆ ನಡೆದಿದ್ದೇನು? ಪೆಟ್ಟಿಗೆಯಲ್ಲಿ ಶವ ಸಿಕ್ಕಿದ್ದು ಹೇಗೆ? ಬನ್ನಿ ಈ ಕಂಪ್ಲೀಟ್ ಕ್ರೈಮ್ ಸ್ಟೋರಿ ನೋಡೋಣ. 40 ವರ್ಷದ ವಿಶಾಲ್ ಸಾಲ್ವಿ ಮತ್ತು ಶಿಲ್ಪಾ ಸಾಲ್ವಿ ಸುಖವಾಗಿಯೇ ಸಂಸಾರ ಮಾಡ್ತಿದ್ರು. ಆದ್ರೆ ವಿಶಾಲ್ ಪತ್ನಿಯ ನಡತೆಯನ್ನ ಶಂಕಿಸ್ತಿದ್ದ. ಇದೇ ಕಾರಣಕ್ಕೆ 4 ದಿನಗಳ ಹಿಂದೆ ಶಿಲ್ಪಾ ಅವರನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಇಷ್ಟಕ್ಕೆ ನಿಲ್ಲದ ಈತ ಪೊಲೀಸರಿಗೆ ಹೋಗಿ ನನ್ನ ಹೆಂಡತಿ ಕಾಣಿಸ್ತಿಲ್ಲ ಅಂತ ನಾಪತ್ತೆ ದೂರು ನೀಡಿದ್ದ. ಆದ್ರೆ ಸತ್ಯವನ್ನ ಯಾವತ್ತೂ ಮುಚ್ಚಿಡೋಕ್ಕಾಗಲ್ಲ ನೋಡಿ. ದಂಪತಿಗಳ ಅಪ್ರಾಪ್ತ ಮಗನಿಗೆ ಅಪ್ಪ ಬರೆದಿದ್ದ ಒಂದಿ ಚೀಟಿ ಸಿಕ್ಕಿದೆ. ಅದರಲ್ಲಿ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ, ಶಿಲ್ಪಾ ಇನ್ನಿಲ್ಲ ಅಂತ ಬರೆದಿತ್ತು. ಆ ಮಗು ತಕ್ಷಣ ಆ ಚೀಟಿಯನ್ನ ಪೊಲೀಸರಿಗೆ ಕೊಟ್ಟಿದ್ದೇ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿತ್ತು. ಚೀಟಿ ಸಿಕ್ಕಿದ ತಕ್ಷಣ ಪೊಲೀಸರು ವಿಶಾಲ್ಗೆ ಸೇರಿದ ಪಾಳು ಬಿದ್ದ ಹಳೆಯ ಮನೆಯ ಬೀಗ ಒಡೆದು ಒಳಗೆ ಹೋಗಿದ್ದಾರೆ. ಮನೆಯ ಮೂಲೆಯಲ್ಲಿ ಒಂದು ಹಳೆಯ ಮರದ ಪೆಟ್ಟಿಗೆ ಇತ್ತು. ಅದರ ಹತ್ತಿರ ಹೋಗ್ತಿದ್ದಂತೆ ದಟ್ಟವಾದ ದುರ್ವಾಸನೆ ಬರಲು ಶುರುವಾಗಿತ್ತು. ಪೊಲೀಸರು ಪೆಟ್ಟಿಗೆಯನ್ನ ಓಪನ್ ಮಾಡಿದಾಗ ಅಲ್ಲಿ ಕಂಡ ದೃಶ್ಯಕ್ಕೆ ಅವರೇ ತಂಗಾಗಿದ್ದಾರೆ. ಅಲ್ಲಿ ಶಿಲ್ಪಾ ಅವರ ಕೊಳೆತ ಶವ ಇತ್ತು. ಸಾಕ್ಷ್ಯ ನಾಶ ಮಾಡಲು ಶವದ ಮೇಲೆ ಕಚ್ಚಾ ಸಿಮೆಂಟನ್ನ ಸುರಿಯಲಾಗಿತ್ತು. ಮರಣೋತ್ತರ ಪರೀಕ್ಷೆಯಲ್ಲಿ ಹತ್ಯೆಯ ಭೀಕರತೆ ಬಯಲಾಗಬೇಕಿದೆ. ಸದ್ಯ ಕಿರಾತಕ ವಿಶಾಲ್ ಸಾಲ್ವಿ ತಲೆಮರೆಸಿಕೊಂಡಿದ್ದಾನೆ. ಈತನಿಗಾಗಿ ಪೊಲೀಸರು ಭೇಟಿ ಶುರು ಮಾಡಿದ್ದಾರೆ. ಅನುಮಾನ ಮತ್ತು ವಿಕೃತ ಮನಸ್ಥಿತಿ ಇವತ್ತು ಒಂದು ಸುಂದರ ಕುಟುಂಬವನ್ನ ಬೀದಿಗೆ ತಂದಿದೆ. ಈ ಭೀಕರ ಹತ್ಯೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಕ್ರೈಮ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.